ಈ ಟ್ರಸ್ಟ್ ಬಂದಿದ್ದಾರೆ, ಅದು ಬಂದಾಗಿಂದ ನಮಗೆ ಹಿಂಸೆ ಕೊಡ್ತಾವ್ರೆ. ಈ ಎಳೆದ್ಬಿಟ್ಟು ಗಲಾಟೆ ಎಲ್ಲ ಮಾಡಿ ಕರಿಮಣಿ ಎಲ್ಲ ಕಿತ್ತಾಕಿದ್ದಾರೆ ಅವರು. ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ಕಸಬಾ ಹೋಬಳಿಯ ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನದ ಸಿಬ್ಬಂದಿಯಿಂದ ದಲಿತ ಪರಿಶಿಷ್ಟ ಪಂಗಡದ ನಾಯಕ ಸಮುದಾಯದ ಮಹಿಳೆಯ ಮೇಲೆ ಹಲ್ಲೆ ಮಾಡಿರುವ ಘಟನೆ ನಡೆದಿದೆ. ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನ ಇತಿಹಾಸ ಪ್ರಸಿದ್ಧ ನಡೆದಾಡುವ ದೇವತೆ ಶ್ರೀ ಮಾತೆ ಕಮಲಮ್ಮನವರು ಸ್ಥಾಪಿತ ಶ್ರೀ ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನದ ಸಿಬ್ಬಂದಿಯಾದ ಅಶ್ವಥ್ ನಾರಾಯಣ ಎಂಬ ವ್ಯಕ್ತಿ ಸರೋಜಮ್ಮ ಎಂಬ ದಲಿತ ಮಹಿಳೆಯ ಮೇಲೆ ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನದ ಪಕ್ಕದಲ್ಲಿ ವ್ಯಾಪಾರ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದವರ ಮೇಲೆ ಹಲ್ಲೆ ನಡೆಸಿದ್ದಾರೆ. ಈ ಮಹಿಳೆ ತನ್ನ ಪರಿಚಯಸ್ಥರನ್ನು ಶ್ರೀ ಮಹಾಲಕ್ಷ್ಮಿಯ ದರ್ಶನ ಮಾಡಲು ಕರೆದುಕೊಂಡು ಹೋದ ಸಂದರ್ಭದಲ್ಲಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಕಚೇರಿಗೆ ಕರೆದುಕೊಂಡು ಹೋಗಿ ಅಪರಾಧಿಯಂತೆ ಬಾಯಿಗೆ ಬಂದಂತೆ ಬೈದು ಭಾರತೀಯ ಸಂಸ್ಕೃತಿಯ ವಿಶಿಷ್ಟ ಪವಿತ್ರ ಸ್ಥಾನವನ್ನು ಹೊಂದಿರುವ ಮಾಂಗಲ್ಯವನ್ನು ಕಿತ್ತು ಹಾಕಿ ಮಹಿಳೆಯ ಮೇಲೆ ದೌರ್ಜನ್ಯವೆಸಗಿದ್ದಾನೆ. ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನದ ಪಾವಿತ್ರತೆಗೆ ಧಕ್ಕೆ ಬರುವಂತೆ ನೀಚ ಕೃತ್ಯ ಮಾಡಿದ್ದಾನೆ. ಈ ಹಿಂದೆ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ಚಾರಿಟೇಬಲ್ ಟ್ರಸ್ಟ್ ಮಾಡಿಕೊಂಡಿದ್ದರು. ಹೊಸದಾಗಿ ಇನ್ನೊಂದು ಟ್ರಸ್ಟ್ ಮಾಡಿ 2 ಟ್ರಸ್ಟ್ಗಳ ನಡುವೆ ಜಗಳ ಸಂಭವಿಸಿ ಪ್ರಕರಣವು ಕೋರ್ಟ್ ಮೆಟ್ಟಿಲೇರಿತ್ತು. ಈ ಸಮಯದಲ್ಲಿ ಧಾರ್ಮಿಕ ದತ್ತಿ ಇಲಾಖೆ, ಮಹಾಲಕ್ಷ್ಮಿ ದೇವಸ್ಥಾನ, ತುಮಕೂರು ಜಿಲ್ಲಾಡಳಿತ ಸುಸೂತ್ರವಾಗಿ ದೇವಸ್ಥಾನದ ಅಭಿವೃದ್ಧಿ ಕಾರ್ಯ ನಡೆಸಿಕೊಂಡು ಬಂದಿದ್ದು, ಕೋರ್ಟ್ ಮತ್ತೆ ಮಹಾಲಕ್ಷ್ಮಿ ಚಾರಿಟೇಬಲ್ ಟ್ರಸ್ಟ್ ಆಡಳಿತ ನಡೆಸುವಂತೆ ತೀರ್ಪು ನೀಡಿದ ಬಳಿಕ ಟ್ರಸ್ಟ್ ಆಡಳಿತ ನಡೆಸಲು ಪ್ರಾರಂಭಿಸಿದ ದಿನದಿಂದಲೂ ಭಕ್ತಾದಿಗಳ ಮೇಲೆ, ದಲಿತರ ಮೇಲೆ ದೌರ್ಜನ್ಯ ನಡೆಯುತ್ತಲೇ ಬಂದವು. ಈ ದೇವಸ್ಥಾನಕ್ಕೆ ತಿಂಗಳಿಗೆ ಲಕ್ಷಾಂತರ ರೂಪಾಯಿ ಕಾಣಿಕೆ ರೂಪದಲ್ಲಿ ಬರುತ್ತದೆ. ಕೆಲವು ಸಿಬ್ಬಂದಿಗಳ ವರ್ತನೆಗಳಿಂದ ಭಕ್ತಾದಿಗಳು ದಿನವೂ ಶಾಪ ಹಾಕುವಂತಹ ಪ್ರಕರಣಗಳು ನಡೆದಿರುತ್ತದೆ. ಒಟ್ಟಾರೆಯಾಗಿ ಈ ಪ್ರಕರಣವು ಟ್ರಸ್ಟ್ನ ಹಣಬಲವು, ಬಡ ದಲಿತರ ನೋವು ಯಾವುದಕ್ಕೆ ನ್ಯಾಯ ಸಿಗುತ್ತದೆ ಎಂದು ಕಾದು ನೋಡಬೇಕಿದೆ. ಈ ಪ್ರಕರಣವು ಮಹಿಳಾ ದೌರ್ಜನ್ಯ ಮತ್ತು ಜಾತಿ ನಿಂದನೆ ಪ್ರಕರಣವಾಗಿದೆ. ಕೊರಟಗೆರೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಲಾಗಿದೆ. ಮಹಿಳಾ ದೌರ್ಜನ್ಯ ಮತ್ತು ಜಾತಿ ನಿಂದನೆಯ ಬಗ್ಗೆ ಪ್ರಕರಣ ದಾಖಲಾಗಿರುವುದನ್ನು ತಿಳಿದ ಮೇಲೆ ಸ್ಥಳಕ್ಕೆ ತಾಲೂಕು ಸಮಾಜ ಕಲ್ಯಾಣಾಧಿಕಾರಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ವರದಿ ಸಿದ್ದರಾಜು, TH, ಕೊರಟಗೆರೆ. ನಾವು ಗೊರವನಹಳ್ಳಿ 35 ವರ್ಷದಿಂದ ಅಂಗಡಿ ಇಟ್ಕೊಂಡಿದ್ದೀವಿ. ಹೊಸ ಟ್ರಸ್ಟ್ ಬಂದ ಮೇಲೆ ನೀವು ನಾಯಕರು ಒಳಗೆ ಬರಬಾರ್ದು, ನೀನು ಯಾವತ್ತೂ ಒಳಗೆ ಬರಬಾರ್ದು ಅಂತ ಹೇಳ್ಬಿಟ್ಟು ಗಲಾಟೆ ಮಾಡ್ತಾರೆ ಅವರು. ಈ ಟ್ರಸ್ಟ್ ಬಂದಿದ್ದಾರೆ, ಅದು ಬಂದಾಗಿಂದ ನಮಗೆ ಹಿಂಸೆ ಕೊಡ್ತಾವ್ರೆ. ಈ ಎಳೆದ್ಬಿಟ್ಟು ಗಲಾಟೆ ಎಲ್ಲ ಮಾಡಿ ಕರಿಮಣಿ ಎಲ್ಲ ಕಿತ್ತಾಕಿದ್ದಾರೆ ಅವರು. ನಮ್ಮ ನೆಂಟರು ಬಂದಿದ್ದರು, ಒಳಗೆ ಕರ್ಕೊಂಡು ಹೋಗಿದ್ವಿ. ಅವ್ರನ್ನೆಲ್ಲ ಎಳೆದ್ಬಿಟ್ಟು ಕೈ ಎಳೆದ್ಬಿಟ್ಟು ಗಲಾಟೆ ಮಾಡಿರೋರು. ಹಂಗಾಗಿ ನಾವು ಇದು ಮಾಡಿದ್ದೀವಿ. ಅವರಿಗೆ ಕೇಳಕ್ಕೆ ಹೋಗಿದ್ದಕ್ಕೆ ಅವರು ಕರಿಮಣಿ ಎಲ್ಲ ಹಿಡ್ಕೊಂಡು ಎಳೆದ್ಬಿಟ್ಟು ಕೈ ಬಳೆ ಎಲ್ಲ ಹೊಡಾಕಿ ಗಾಯ ಎಲ್ಲ ಮಾಡೋರು. ಅಶ್ವಥ್ ನಾರಾಯಣ ಅನ್ನೋನು.